ದಕ್ಷಿಣ ಭಾರತದ ಖ್ಯಾತ ಟೆಕ್ಸ್ಟೈಲ್ಸ್ ಬ್ರ್ಯಾಂಡ್ ಜಯಲಕ್ಷ್ಮಿ ಫ್ಯಾಮಿಲಿ ಫ್ಯಾಷನ್ ಸ್ಟೋರ್ನ ಮೆಗಾ ಶೋರೂಮ್ ಮಂಗಳೂರಿನ ಬಿಜೈನಲ್ಲಿ ಶುಭಾರಂಭಗೊಂಡಿದೆ. ನೂತನ ಮಳಿಗೆಯನ್ನ ಮಹಾನಗರ ಪಾಲಿಕೆಯ ಮೇಯರ್ ದಿವಾಕರ್ ಪಾಂಡೇಶ್ವರ ದೀಪ ಬೆಳಗಿಸಿ ಉದ್ಘಾಟಿಸಿದರು. ದಕ್ಷಿಣ ಕನ್ನಡ ಜಿಲ್ಲಾ ಕಾಜಿ ಅಲ್ಹಾಜ್ ತ್ವಾಗಾ ಅಹಮದ್ ಮುಸ್ಲಿಯಾರ್ ಶುಭ ಹಾರೈಸಿದ್ರು. ಸಮಾರಂಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಮೀನಾಕ್ಷಿ ಶಾಂತಿಗೋಡು, ಮಾಜಿ ಶಾಸಕ ಜೆಆರ್ ಲೋಬೋ, ಮಾನಪ ವಿಪಕ್ಷ ನಾಯಕ ಅಬ್ದುಲ್ ರೌಫ್, ಮಾನಪ ಸದಸ್ಯ ಸುಧೀರ್ ಶೆಟ್ಟಿ ಗೌರವ ಅತಿಥಿಗಳಾಗಿ ಭಾಗವಹಿಸಿ ಶುಭ ಕೋರಿದ್ರು. ಕರ್ನಾಟಕದಲ್ಲಿ ಅತಿ ದೊಡ್ಡ ಶೋರೂಮ್ ಆಗಿ ಇದು ಗುರುತಿಸಲ್ಪಡುತ್ತಿದ್ದು 4 ಮಹಡಿಗಳ ಬೃಹತ್ ಶಾಪಿಂಗ್ ಮಾಲ್ನಲ್ಲಿ ಅತ್ಯುತ್ತಮವಾದ ಉಡುಪುಗಳು ಮತ್ತು ವಧುವಿನ ಉಡುಗೆಗಳ ಬೃಹತ್ ಸಂಗ್ರಹವಿದೆ. ಪುಟ್ಟ ಮಕ್ಕಳಿಗಾಗಿ ಮೋಜನ್ನ ನೀಡುವ ಸಲುವಾಗಿ ಮಕ್ಕಳ ಆಟದ ಸ್ಥಳವನ್ನ ಮೀಸಲಿರಿಸಲಾಗಿದೆ. ಜಯಲಕ್ಷ್ಮಿ ಮಳಿಗೆಯನ್ನ 1947ರಲ್ಲಿ ಕೊಚ್ಚಿನ್ನ ಕ್ಲೋತ್ ಬಜಾರ್ ರಸ್ತೆಯಲ್ಲಿ ದಿವಂಗತ ಆರ್ ನರಸಿಂಹ ಕಾಮತ್ ಅವರು ಸ್ಥಾಪಿಸಿದ್ರು. ಪ್ರಾರಂಭದಲ್ಲಿ 200 ಚದರ ಅಡಿ ಅಳತೆಯ ಸಣ್ಣ ಅಂಗಡಿಯೊಂದಿಗೆ ವ್ಯವಹಾರವು ಪ್ರಾರಂಭಗೊಂಡಿತ್ತು. 1997ರಲ್ಲಿ ದಿವಂಗತ ಆರ್ ನರಸಿಂಹ ಕಾಮತ್ ರವರ 3 ಪುತ್ರರಾದ ಎನ್ ನಾರಾಯಣ ಕಾಮತ್, ಎನ್ ಗೋವಿಂದ್ ಕಾಮತ್ ಮತ್ತು ಎನ್ ಸತೀಶ್ ಕಾಮತ್ ಎಂಜಿ ರೋಡ್ ಕೊಚ್ಚಿನ್ನಲ್ಲಿ 60,000 ಚದರ ಅಡಿ ಅತ್ಯಾಧುನಿಕ ಶೋರೂಮ್ ಅನ್ನ ತೆರೆದ್ರು. 15 ವರ್ಷಗಳಿಂದ ಕಡಿಮೆ ಅವಧಿಯಲ್ಲೇ ಜಯಲಕ್ಷ್ಮಿ ಬ್ರ್ಯಾಂಡ್ ಕೇರಳದಾದ್ಯಂತ ತನ್ನ ವ್ಯಾಪ್ತಿಯನ್ನ ವಿಸ್ತರಿಸಿತು. ಅಲ್ಲದೆ ತಿರುವನಂತಪುರ, ತ್ರಿಶೂರ್ ಮತ್ತು ಕ್ಯಾಲಿಕಟ್ನಲ್ಲಿ ಭವ್ಯವಾದ ಶೋರೂಮ್ಗಳನ್ನು ತೆರೆಯಿತು ಎಂದು ಜಯಲಕ್ಷ್ಮಿ ಬ್ರ್ಯಾಂಡ್ ತನ್ನ ಗುಣಮಟ್ಟದ ಉತ್ಪನ್ನಗಳು, ಅತಿ ಅದ್ಭುತ ಸಂಗ್ರಹಗಳು ಮತ್ತು ಉತ್ಕೃಷ್ಟ ಸೇವೆಗೆ ಹೆಸರುವಾಸಿಯಾಗಿದೆ. ನಮ್ಮ ಮಂಗಳೂರಿನ ಜನತೆ ಇದರ ಸದುಪಯೋಗವನ್ನು ಪಡೆಯಲಿ ಮತ್ತು ನಮ್ಮ ಜನಸಾಮಾನ್ಯರಿಗೆ ತಕ್ಕಂತೆ ಇದರ ಬಟ್ಟೆಯಲ್ಲಿ ಸೆಲೆಕ್ಷನ್ ತುಂಬ ಇದೆ. ಇವರು ಕೇರಳದಲ್ಲಿ ತುಂಬ ಪ್ರಸಿದ್ಧಿ ಹೊಂದಿದ್ದಾರೆ. ಅದೇ ರೀತಿ ನಮ್ಮ ಮಂಗಳೂರಿನಲ್ಲಿ ಇವರು ಪ್ರಸಿದ್ಧಿ ಹೊಂದಿರಲಿ ಎಂದು ಈ ಮೂಲಕ ನಾನು ಶುಭ ಹಾರೈಸುತ್ತೇನೆ. ಜಯಲಕ್ಷ್ಮಿ ಸಂಸ್ಥೆ ಕೇರಳದಲ್ಲಿ ಹೆಸರುವಾಸಿಯಾಗಿ ತನ್ನ 4 ಸಂಸ್ಥೆಯನ್ನ ಮಳಿಗೆಯನ್ನು ಕೇರಳದಲ್ಲಿ ಇಟ್ಟುಕೊಂಡು ಇವತ್ತು ಕರ್ನಾಟಕದ ಮಂಗಳೂರಿನಲ್ಲಿ 1 ಲಕ್ಷಕ್ಕೂ ಅಧಿಕ ಸ್ಕ್ವೇರ್ ಫೀಟ್ನ ಒಂದು ಉತ್ತಮ ಮಳಿಗೆಯನ್ನು ಇಲ್ಲಿ ಪ್ರಾರಂಭ ಮಾಡಿದ್ದಾರೆ. ನಿಜಕ್ಕೂ ನನ್ನ ಕ್ಷೇತ್ರವಾದ ಮಂಗಳೂರಿನಲ್ಲಿ ಇಷ್ಟೊಂದು ದೊಡ್ಡ ಅವಕಾಶವನ್ನ ಮಂಗಳೂರಿನ ಜನತೆಗೆ ಕಲ್ಪಿಸಿಕೊಟ್ಟದಕ್ಕೆ ಗೋವಿಂದ್ ಕಾಮತ್ ಮತ್ತು ಅವರ ಕುಟುಂಬಸ್ಥರಿಗೆ ನನ್ನ ಹೃತ್ಪೂರ್ವಕವಾದ ಅಭಿನಂದನೆಗಳು, ಅಭಿವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. Jayalakshmi, the bridal destination, now open at Bijay Mangaluru. Jayalakshmi, the bridal destination, now open at Bijay Mangaluru. Jayalakshmi, the bridal destination, now open at Bijay Mangaluru.